ಸೊಲ್ಮೆಲು ನಮ್ಮ ಕುಡ್ಲ ತುಳುವಾಡ್ತಿಲು ಬೀಚ್ ರೋಡ್ದ ಮುಖ್ಯ ಭಾಗಗಳು ಟ್ರಾಫಿಕ್ ನಿಯಮ ಮೀರಿದ ಗಾಡಿ ಬಿಡುಪುನಕ್ಲಿಗೆ ಪೊಲೀಸರು ಬೆಚ್ಚ ಮುಟ್ಟಾದಿರು. ಎಸ್ಐ ಆದರ್ಶ್ ದುಂಬಾಡಿದ ಟ್ರಾಫಿಕ್ ಪೊಲೀಸರಿನ ಕೂಟ ಕಾರ್ಯಾಚರಣೆ ನಡಪಾದು ನಿಯಮ ಮೀರಿನಕ್ಲಿಗೆ ದಂಡ ಪಾಡ್ದೇರು. ಬೀಚ್ ರೋಡ್ದ ಮುಖ್ಯ ಭಾಗಗಳು ಟ್ರಾಫಿಕ್ ನಿಯಮ ಮೀರಿದ ಗಾಡಿ ಬಿಡುಪುನಕ್ಲಿಗೆ ಪೊಲೀಸರು ಬೆಚ್ಚ ಮುಟ್ಟಾದಿರು. ಎಸ್ಐ ಆದರ್ಶ್ ದುಂಬಾಡಿದ ಟ್ರಾಫಿಕ್ ಪೊಲೀಸರಿನ ಕೂಟ ನಿಯಮ ಮೀರಿನಕ್ಲಿಗೆ ದಂಡ ಪಾಡ್ನ ಮಾತ್ರತ್ತು ಟ್ರಾಫಿಕ್ ಕಿರಿಕಿರಿ ಉಂಡು ಮಲ್ತೊಂದಿನ ಬಸ್ ಬುಕ ರಿಕ್ಷಾ ಡ್ರೈವರ್ಲಿಗೆ ಜಾಗೃತೆ ಪಂತೇರು. ಬೀಚ್ ರೋಡ್ ಬಸ್ ಸ್ಟ್ಯಾಂಡ್ ಕೈತಲು ಗ್ರಾಮೀಣ ಭಾಗಕ್ಕೆ ಪೋಪನ ಖಾಸಗಿ ಬಸ್ ಬುಕ ಗ್ರಾಮೀಣ ಪರ್ಮಿಟ್ ಉಪ್ಪನ ರಿಕ್ಷಾ ಡ್ರೈವರ್ಲು ರಿಕ್ಷೋಲಿನ ಉಂತಾದು ಸಂಚಾರವು ಅಡ್ಡಿ ಉಂಡು ಮಲ್ತೊಂದುಲ್ಲಿರು ಪನ್ಪನ ದೂರುಲು ಪಾಕದಿನೊಡ್ದು ಕೇಂದು ಬರೋಂದಿತ್ತು. ಅಂಚದು ಟ್ರಾಫಿಕ್ ಎಸ್ಐ ಆದರ್ಶ್ ಕಾರ್ಯಾಚರಣೆಗೆ ಜತ್ತದೆ ಪ್ರತಿಯೊಂದು ಗಾಡಿಲಿನ ದಾಖಲೆಯನ್ನು ಪಿಂದಿದು ನಿಯಮ ಪಾಲನೆದ ಬೆಚ್ಚ ಮುಟ್ಟಾದಿರು. ಬೇತೆ ಬೇತೆ ಗಾಡಿಲೆಗೆ ಬೇತೆ ಬೇತೆ ಕಾರಣಲೆಗಾದು 25 ಕೇಸುలను ಪಾಡ್ತೀರು. ಐಟು 13 ಕೇಸುಲು ಕೆಬಿಕಿಲುನ ಹಾರ್ನ್ ಪಾಡ್ದನ ಕಾರಣಗೂ ಬೊಕ ಬಾಕಿದ ನಂಬರ್ ಪ್ಲೇಟ್ ಇಜ್ಜಂದಿನ ಗಾಡಿಲು ಬೊಕ ಕೆಬಿಕಿಲುನ ಸ್ವರ ರಕ್ಕವನ ಗಾಡಿಲಿನ ಸೈಲೆನ್ಸರ್ ಉಪ್ಪುನ ಗಾಡಿಲಿನ ಮಿತ್ತಿ ಕೇಸ್ ಪಾಡ್ದನ ಬಗೆಟ್ ಎಸ್ಐ ಆದರ್ಶ್ ಮಾಹಿತಿ ಕೊಡ್ತೀರಿ. ಬೀಚ್ ರೋಡ್ದ ಕೈಕಂಬೋಡ್ಲ ಒಂದುವೇ ಮಾದರಿದ ಕಾರ್ಯಾಚರಣೆ ಮಲ್ಪನಂಚ ಸಾರ್ವಜನಿಕ ವಲಯದು ಒತ್ತಾಯಲು ಕೇಂದ್ರ ಬತ್ತಿತ್ತದೆ. ಮುಲ್ಪ ಟ್ರಾಫಿಕ್ ನಿಯಮ ಪಾಲನೆ ಮಲ್ಪಂದೆ ಅಡ್ಡಾದಿಡ್ಡಿ ಗಾಡಿಲೇನು ಬುಡೊಂದುಲ್ಲಿರು ಪನ್ಪನ ದೂರುಲುಂಡು. ಪಣಬಲ ಒಂಜಿತ್ತಡೆಯ ಒಂದು ಜನಬಲ ಮುಖ್ಯವಾದ ಬೋಡಾತನಿಂದ ದೇವಾಡಿಗ ಸಮಾಜ ಸೇವಾ ಸಂಘ ಬೊಂಬೈದ ಗುರುಕಾರ್ಯರು ರವಿ ಎಸ್ ದೇವಾಡಿಗ ಪಂತಿರು. ದೇವಾಡಿಗ ಮಹಾ ಅಧಿವೇಶನ 2025 ತಲೆಕೊಡು ಪಾವಂಜಡಿ ನಡಪಾಯಿನ ಸಭೆಟಾರು ಪಾತಿರು. ಒಡಿಪುಡು ಬರ್ಪುನ ಡಿಸೆಂಬರ್ ಇರಬೇಕು ಐತಾರ ದೇವಾಡಿಗ ಮಹಾ ಅಧಿವೇಶನ 2025 ನಡಪೆರೆಯುತ್ತಿದ್ದು ಐತಲೆಕೊಡು 9 ಸಭೆ ಹಳೆಯಂಗಡಿದ ಪಾವಂಜದ ದೇವಾಡಿಗ ಸಮಾಜ ಸೇವಾ ಸಂಘ ನಡೆತಂಡು. ವಿಶ್ವ ದೇವಾಡಿಗ ಮಹಾಮಂಡಲದ ಗುರುಕಾರ್ಯರು ಧರ್ಮಪಾಲ ಯು ದೇವಾಡಿಗರ್ನ ಗುರುಕಾರ್ಮಿಡ್ நடத்தின ಸಭೆಟ್ ಬೊಂಬೈ ದೇವಾಡಿಗರ್ನ ಸಂಘದ ಗುರುಕಾರ್ಯರು ರವಿ ಎಸ್ ದೇವಾಡಿಗ ಪಾತಿರ್ದು ದುಡ್ಡುದ ಬಲ ಒಂಜಿತ್ತಿನ ಒಂದು ಜನಬಲ ಮುಖ್ಯವಾದ ಬೋಡಾತನು ಆ ದಿಟ್ಟಿಡು ದೇವಾಡಿಗರ್ನ ಸಂಘಲು ಕೆಲಸ ಮಲ್ಪೊಡಾತನು ಪಂಡಿರು. ಸಂಘಟನಾ ಕಾರ್ಯಂತಿರು ಜನಾರ್ದನ ಪಡು ಪಣಂಬೂರು ಪಾತಿರ್ದು ಸಂಘಟನೆ ನಿಘಂಟಿಡು ಕೆಲಸ ಮಲ್ಪೆರೆ ಬೇತೆ ಬೇತೆ ಒತ್ತು ಸಮಿತಿಯನ್ನು ಮಲ್ಪೊಡಾಯಿನ ಅಗತ್ಯದ ಬಗೆಟ್ ತಿಳಿಪಾಯರು. ಒಡಿಪು ನಗರಸಭೆತ ದುಂಬುದ ಸದಸ್ಯರು ವಿಜಯ ಕೊಡವೂರು ಪಾತಿರ್ದು ಗ್ರಾಮ ಸಭೆಗಳನ್ನು ನಡಪಾದು ತೀರ್ಥಮಟ್ಟೊಡದೆ ಸಂಘಟನೆ ಮಲ್ಪನ ಬಗೆಟ್ ವಿವರ ಕೊರಿಯರು. ಪಾವಂಜ ಸಂಘದ ಪೊಂಜಲಿನ ವೇದಿಕೆ ಗುರುಕಾರ್ದಿ ವಿಜಯಲಕ್ಷ್ಮಿ ಜನಾರ್ದನ ಯುವ ವೇದಿಕೆ ಗುರುಕಾರ್ಯರ ಗಣೇಶ ದೇವಾಡಿಗ ಸಭೆಡಿತಿದ್ದು ಸಲಹೆ ಸೂಚನೆ ಕೊರಿಯರು. ಒಡಿಪು ಉದ್ಯಾವರ ಕಟಪಾಡಿ ಕಾಪು ಉಚ್ಚಿಲ ಪಡುಬೆದ್ರ ಎರ್ಮಾಲ್ ಎಲ್ಲೂರು ಬಂಟಕಲ್ ಪಲಿಮಾರ್ ಬೆಳ್ಮನ್ ಹೆಜಮಾಡಿ ಮುಲ್ಕಿ ಪಾವಂಜೆ ಸಂಗುಲಿನ ಗುರುಕಾರ್ಯರು ಪದಾಧಿಕಾರಿಗಳು ಸಭೆಟಿತ್ತೇರು. ದೇವಾಡಿಗ ಸಮಾಜ ಸೇವಾ ಸಂಘ ಪಾವಂಜದ ಗುರುಕಾರ್ಯರು ಅಣ್ಣಪ್ಪ ದೇವಾಡಿಗ ಪಕ್ಷಿಕೆರೆ, ಒಡಿಪು ಸಂಘದ ಗುರುಕಾರ್ಯರ ರತ್ನಾಕರ ಜಿಎಸ್, ಕುಡ್ಲ ಸಂಘದ ಗುರುಕಾರ್ಯರ ಅಶೋಕ ಮೊಯ್ಲಿ ಮೊಕ ಬೇದೆ ಬೇತೆ ಸಂಗುಲಿನ ಗುರುಕಾರ್ಲು ಅಕ್ಲಾಕ್ಲಿನ ಅಭಿಪ್ರಾಯಗಳನ್ನು ದುಂಬುದಿಯೇರು. ಈ ಕಾರ್ಯಕ್ರಮ ಆಗಬೇಕು ಅಂತಾದರೆ ಒಬ್ಬರಿಂದ ಇರಬೇಕಾಗುವಂಥದ್ದಲ್ಲ. ಎಲ್ಲರ ಅನಿಸಿಕೆಗಳನ್ನು ಕೂಡಿ ಸಂಗ್ರಹ ಮಾಡಿ ಅದಕ್ಕೆ ನ್ಯಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಿರಿಯರು ಯೋಚನೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಸೇರಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮೊದಲನೇ ಅಧಿವೇಶನ ಯಾಕೆ ಅನ್ನುವಂಥದ್ದು ಯೋಚನೆ ಮಾಡಬೇಕಾಗಿದೆ. ಅಧಿವೇಶನ ಯಾವುದಕ್ಕೋಸ್ಕರ ಈ ಅಧಿವೇಶನ? ಎಲ್ಲ ಸಮಾಜಗಳು ಉಟ್ಕೊಂಡಿರುವಂಥದ್ದು ನಮ್ಗೆ ಗೊತ್ತಿದೆ. ಒಂದೊಂದು ವೃತ್ತಿಯಲ್ಲಿ ಒಂದೊಂದು ಸಮಾಜಗಳು ಉಟ್ಕೊಂಡಿದೆ. ಕುಂಬಾರಕ್ಕೆ ಮಡಿಕೆ ಮಾಡೋದ್ರಿಂದ ಕುಂಬಾರ ಉಟ್ಕೊಂಡಿದ್ದಾರೆ, ಸ್ವಚ್ಛತೆಯ ಮಡಿವಾಳ ಸಮಾಜ ಉಟ್ಕೊಂಡಿದ್ದಾರೆ. ಬೇರೆ ಬೇರೆ ಸಮಾಜಗಳು ಅದೇ ರೀತಿ ನಾವು ದೇವರನ್ನು ಆಡಿಸಬೇಕು ಅನ್ನೋ ದೃಷ್ಟಿಯಿಂದ ದೇವಾಲಯ ಸಮಾಜ ಉಟ್ಕೊಂಡಿದೆ. ಸಜ್ಜನ ಸಮಾಜ ಎಲ್ಲ ಸಂದರ್ಭದಲ್ಲೂ ಯಾವುದೇ ಯಾರಿಗೂ ಅನ್ಯಾಯ ಆಗಬೇಕು ಅಂತ ಬಯಸಿದಿಲ್ಲ.
114 ವರ್ಷಗಳ ಇತಿಹಾಸದ ಕುಳದ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ 2025-26 ಸಾಲಿಡ್ ಒಟ್ಟು ವ್ಯವಹಾರ 22.89% ಇರ್ತದ ಒಟ್ಟಿಗೂ 1535 ಕೋಟಿ ರೂಪಾಯಿಗೆ ಮುಟ್ಟುದುಂದು ಬ್ಯಾಂಕ್ ಗುರ್ಕಾರರು ಅನಿಲ್ ಲೋಬೋ ತಿಳಿಪಾದಿರು. ಕುಡ್ಲದ ಎಂಸಿಸಿ ಬ್ಯಾಂಕ್ ಗುರ್ಕಾರರು ಅನಿಲ್ ಲೋಬೋ ಸುದ್ದಿ ಕುಟುಂಬ 114 ವರ್ಷಗಳ ಇತಿಹಾಸದ ಕುಡ್ಲದ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ 2025-26 ಸಾಲಿಡ್ ಒಟ್ಟು ವ್ಯವಹಾರ 22.89% ಏರ್ತದ ಒಟ್ಟಿಗೂ 1535 ಕೋಟಿ ರೂಪಾಯಿಗೆ ಮುಟ್ಟುದು ಮಲ್ಲ ಸಾಧನೆ ಮಾಡ್ತದಂಗ. ಬ್ಯಾಂಕ್ದ ಒಟ್ಟು ಆಸ್ತಿ ಬೆಲೆ 83.76 ಕೋಟಿ ರೂಪಾಯಿ ಹಿಡಿದು 99.80 ಕೋಟಿ ರೂಪಾಯಿಗೆ ಏರ್ದನೆಂದು ಪಂಡೇರು. NRI ಗಿರಾಕಿನ ಬೆರಿಸಾಯ ಬ್ಯಾಂಕ್ದ ಬುಲಿಚಿಲ್ಡ್ ಮುಖ್ಯ ಪಾಲು ವಹಿಸಿದಂಡು 2018 ಇತ್ತದ ಆಡಳಿತ ಮಂಡಳಿ ಅಧಿಕಾರ ವಹಿಸಿದ ಬೊಕ್ಕ ಬ್ಯಾಂಕ್ ರಭಸದ ಬುಲಿಚಿಲ್ ಸಾಧಿಸಾದಂಡು. ಠೇವಣಿಲು 304 ಕೋಟಿ ರೂಪಾಯಿ ಹಿಡಿದು 876 ಕೋಟಿ ರೂಪಾಯಿಗೆ ಸಾಲ ಬುಕ್ಕ ಮುಂಗಡ 191 ಕೋಟಿ ರೂಪಾಯಿ ಹಿಡಿದು 657 ಕೋಟಿ ರೂಪಾಯಿಗೆ ಬುಕ್ಕ ಶೇರ್ ಬಂಡಾರ 13 ಕೋಟಿ ರೂಪಾಯಿ ಹಿಡಿದು 34 ಕೋಟಿ ರೂಪಾಯಿಗೆ ಏರ್ದಂಡು. ಒಟ್ಟು ವ್ಯವಹಾರ ವಹಿವಾಟು 496 ಕೋಟಿ ರೂಪಾಯಿ ಹಿಡಿದು 1535 ಕೋಟಿ ರೂಪಾಯಿಗೆ ಮುಟ್ಟುದಿತ್ತದು 209% ಬುಳಿಚಿಲ್ ದಾಖಲೆ ಮಲ್ತದನೆಂದು ವಿವರ ಕುರಿಯರು. ಜೂನ್ 28ಕ್ಕೆ ಬ್ಯಾಂಕ್ದ 22ನೇ ಶಾಖೆ ದೇರ್ಲಕಟ್ಟೆಡು ಬೊಕ್ಕ ಆಗಸ್ಟ್ 2ಕ್ಕೆ 23ನೇ ಶಾಖೆ ಒಡಿಪು ಜಿಲ್ಲೆದ ಕಟಪಾಡಿಡು ಉದಿಪನ ಆಪಂಡು. ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಯುಟಿ ಖಾದರ್ ದೇರ್ಲಕಟ್ಟೆ ಶಾಖೆನ ಉದಿಪನ ಮಲ್ಪೇರು. ಒಂದೇ ಪೊರ್ತುಡು ಬ್ಯಾಂಕ್ದ 14ನೇ ATMಲ ಕಾರ್ಯ ಶುರು ಮಲ್ಪಂಡು. ಈತ ಮಾತ್ರತ್ತು ಜುಲೈ 25ಕ್ಕೆ ಮಾರ್ಗನ್ಸ್ ಗೇಟ್ ಶಾಖೆನ ಬೊಕ್ಕ ಆಗಸ್ಟ್ 22ಕ್ಕೆ ಬೆದ್ರ ಶಾಖೆನ ಜಾಗೆ ಬದಲ್ಪಂಡು. ಕಾರ್ಲಾ ಶಾಖೆನ ಆಗಸ್ಟ್ 26ಕ್ಕೆ ಸ್ವಂತ ಕಟ್ಟಣಗೂ ಜಾಗೆ ಬದಲ್ಪುನ ಯೋಜನೆಲ ಉಂಡುಂದು ಅನಿಲ್ ಲೋಬೋ ತಿಳಿಪಾರು. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ದ ಒತ್ತು ಗುರ್ಕಾರರು ಜೆರಾಲ್ಡ್ ಜೂ ಡಿಸಿಲ್ವಾ, ನಿರ್ದೇಶಕರಾದ ಆಂಡ್ರೂ ಡಿಸೋಜ, ಡಾಕ್ಟರ್ ಜೆರಾಲ್ಡ್ ಪಿಂಟೋ, ಅನಿಲ್ ಪತ್ರಾವೋ ಸುದ್ದಿ ಕೂಟುಡಿದ್ದಾರೆ. 2018ರಲ್ಲಿ 500 ಕೋಟಿ ಇತ್ತು ಟರ್ನ್ ಓವರ್. ಈಗ 7.5 ಆಗ ನಮ್ಮ ಬ್ಯಾಂಕಿಗೆ 107 ವರ್ಷ ಆಗಿತ್ತು. 107 ವರ್ಷ MCC ಬ್ಯಾಂಕಿಗೆ ತಲುಪುವಾಗ 2018ರಲ್ಲಿ 500 ಕೋಟಿ ಇದ್ದ ವ್ಯವಹಾರ 7.5 ವರ್ಷದಲ್ಲಿ ಸುಮಾರು 1550 ಕೋಟಿಗಿಂತ ಮೇಲೂ ಟರ್ನ್ ಓವರ್ 7 ವರ್ಷದಲ್ಲಿ ನಾವು ಮಾಡಿ ಸಾಧಿಸಿದ್ದೇವೆ. ಪ್ರಾಫಿಟಲ್ಲಿ ಸಹ ನಿವ್ವಳ ಲಾಭದಲ್ಲಿ ಸಹ ಹಾಗೇನೆ 2-3 ಕೋಟಿ ಇತ್ತು 2018ರಲ್ಲಿ ಈ ಬ್ಯಾಂಕಿನ ನಿವ್ವಳ ಲಾಭ. ಈಗ 10 ಕೋಟಿಗಿಂತ ಮೇಲ್ಪಟ್ಟು ಪ್ರಾಫಿಟ್ ಆಗ್ತಾ ಉಂಟು. 22ನೇ ಶಾಖೆ ದೇರಳಕಟ್ಟೆಯಲ್ಲಿ, 23ನೇ ಶಾಖೆ ಕಟಪಾಡಿ, ಉಡುಪಿ ಜಿಲ್ಲೆ ಕಟಪಾಡಿಯಲ್ಲಿ ನಾವು ಉದ್ಘಾಟನೆ ಮಾಡಲಿಕ್ಕೆ ಇವಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ನಾಡಿದ್ದು ಆದಿತ್ಯವಾರ ಜೂನ್ ತಿಂಗಳ 28ನೇ ತಾರೀಕಿನಂದು ಬೆಳಿಗ್ಗೆ 11 ಗಂಟೆಗೆ ದೇರಳಕಟ್ಟೆಯಲ್ಲಿ ಒಂದು ಪ್ರಮುಖ ಭಾಗ, ದೇರಳಕಟ್ಟೆ ಹೇಳಿದರೆ ಈಗ ಒಂದು ನಮ್ಮ ಮಂಗಳೂರು ನಗರದಾಗಿ ಅದಕ್ಕಿಂತ ಜಾಸ್ತಿಯಾಗಿ ಡೆವಲಪ್ ಆಗ್ತಾ ಉಂಟು. ತುಂಬ ಹಾಸ್ಪಿಟಲ್ಗಳು, ಸಂಸ್ಥೆಗಳು ಈ ಭಾಗದಲ್ಲಿ ಉಂಟು. ಆದ್ದರಿಂದ ನಾಳೆ 22ನೇ ಶಾಖೆ ನಾಡಿದ್ದು ಆದಿತ್ಯವಾರ ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮ, ಈ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸಚಿವರು, ಕರ್ನಾಟಕ ರಾಜ್ಯದ ಸಚಿವರಾಗಿರುವ ನಮ್ಮ ಆರೋಗ್ಯ ಸಚಿವರು ಇವರು UT ಖಾದರ್, ಸನ್ಮಾನ್ಯ UT ಖಾದರ್ ಸಾಹೇಬರು ಅವರು ಇನಾಗ್ರೇಷನ್ ಉದ್ಘಾಟನೆ ಮಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಒಡಿಪುದ ಯಕ್ಷಗಾನ ಕಲಾರಂಗ ಬಡವೀರು ಬೊಕ್ಕ ಬರವು ಕಲ್ಪನ ಬಿರ್ಸೇರಿಗೆ ಬೊಕ್ಕ ಯಕ್ಷಗಾನ ಕಲಾವಿದರಿಗೆ ವಿದ್ಯಾಪೋಷಕ್ ಯೋಜನೆ ಇಲ್ಲು ಕಟ್ಟಾದು ಕೊರನಂದು ಯೋಜನೆದ 99ನೇ ಇಲ್ಲನ್ನು ಬುಡ್ದು ಕೊರಪನ ಲೇಸು ಬ್ರಹ್ಮಾವರ ತಾಲೂಕು ಹಾರಾಡಿದ 3 ಕುಕ್ಕುಳಿರು ಅಂಗಾರ நடந்தது. ಒಡಿಪುದ ಯಕ್ಷಗಾನ ಕಲಾರಂಗ ಬಡವೀರು ಬೊಕ್ಕ ಬರವು ಕಲ್ಪನ ಬಿರ್ಸೇರಿಗೆ ಬೊಕ್ಕ ಯಕ್ಷಗಾನ ಕಲಾವಿದರಿಗೆ ವಿದ್ಯಾಪೋಷಕ್ ಯೋಜನೆ ಇಲ್ಲು ಕಟ್ಟಾದು ಕೊರೊಂದುಂಡು. ಯೋಜನೆದ 99ನೇ ಇಲ್ಲಿನ ಬುಡ್ದು ಕೊರಪನ ಲೇಸು ಬ್ರಹ್ಮಾವರ ತಾಲೂಕು ಹಾರಾಡಿದ 3 ಕುಕ್ಕುಳಿರು ಅಂಗಾರ நடந்தது. 12ನೇ ಕ್ಲಾಸ್ ಕಲ್ಪನ ಹರ್ಷಿತ್ಗೆ ಬೈಕಾಡಿ ಕೃಷ್ಣಯ್ಯ ಬೊಕ್ಕ ಯಶೋಧದೇವಿ ಮುಕ್ಲಿನ ಮಗೆ ಬಿ ನರಹರಿ ಬೊಕ್ಕ ಅಣ್ಣೆ ಮೆಗ್ಗೆಲು ಅಪ್ಪನ ಶತಾಬ್ದಿಲೆ ಕೊಡು 7 ಲಕ್ಷ ರೂಪಾಯಿ ಖರ್ಚಿಡು ಕಟ್ಟದ್ನ ಯಶೋಧ ಕೃಷ್ಣ ಹೊಸ ಇಲ್ಲಿನ ಬುಡ್ದು ಕುರಿಯರು. ಮಣಿಪಾಲ ಟೆಕ್ನಾಲಜೀಸ್ ಲಿಮಿಟೆಡ್ದ ಕಾರ್ಯತುವನ್ನ ಗುರುಕಾರರು ಗೌತಮ್ ಪೈ ಕಾರ್ಯಕ್ರಮ ಉದಿಪನ ಮಲ್ತಿರು. ಕಟೀಲ್ ಹರಿನಾರಾಯಣದಾಸ ಅಸರಣ್ಣ ಮಣಿಪಾಲ ಟೆಕ್ನಾಲಜೀಸ್ ಲಿಮಿಟೆಡ್ದ ಹಿರಿಯ ಜನರಲ್ ಮ್ಯಾನೇಜರ್ ಬೊಕ್ಕ ಇಲ್ಲದ ಪ್ರಾಯೋಜಕರು ಬಿ ನರಹರಿ, ಮಣಿಪಾಲ ಮೀಡಿಯಾ ಲಿಮಿಟೆಡ್ದ ದುಂಬುದ ಅಧಿಕಾರಿ ನಾರಾಯಣ ಬಿಕೆ, ಮಣಿಪಾಲ ಟೆಕ್ನಾಲಜೀಸ್ದ CEO ಅಭಯ್ ಗುಪ್ತೆ, ಗ್ರೂಪ್ CHRO ಪ್ರಮೋದ್ ಫೆರ್ನಾಂಡಿಸ್ ಲೇಸಿಡಿತ್ತೇರು. ಪದವಿ ಪೂರ್ವ ಕಾಲೇಜಿಡು ಬರವು ಕಲ್ಪಾವನ ಉಪನ್ಯಾಸಕರನ್ನು ಪ್ರೌಢಶಾಲೆ ಕ್ಲಾಸ್ಲೆಗ್ ಪಾಡುನ ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ಕರ್ನಾಟಕ ರಾಜ್ಯ ಉಪನ್ಯಾಸಕರನ ಸಂಘ ವಿರೋಧ ಮಲ್ತದ.
ಪದವಿ ಪೂರ್ವ ಕಾಲೇಜ್ ಬರೋ ಕಲ್ಪವನ ಉಪನ್ಯಾಸಕರನ್ನು ಪ್ರೌಢಶಾಲೆ ಕ್ಲಾಸ್ಗಳಿಗೆ ಪಾಡುವ ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ಕರ್ನಾಟಕ ರಾಜ್ಯ ಉಪನ್ಯಾಸಕರನ ಸಂಘ ವಿರೋಧ ಮಲ್ತದಂಡು. ಸಂಘದ ಜಂಟಿ ಕಾರ್ಯಂತರು ವಿಠಲ ಕುಡ್ಲಾಡು ಸುದ್ದಿಕೂಟುಡು ಪಾತಿರ್ದು ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರನ್ನು 9-10ನೇ ಕ್ಲಾಸ್ಲೆಗಳ ಪಾಡುಂಡ ಬರವು ಕಲ್ಪವನ ಓರಿ 1 ವರ್ಷಡು ರಡ್ ಪಬ್ಲಿಕ್ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ತಯಾರು ಮಲ್ಪಡಾದು ಬರ್ಪುಂಡು. ಒಂದು ಉಪನ್ಯಾಸಕರಿಗೆ ಭಾರಿ ಪುದಯಾರೆ ಉಂಡು. ಅಂಜದು ಸರ್ಕಾರದ ಪ್ರಸ್ತಾಪಗೂ ಸಂಘ ವಿರೋಧ ಮಲ್ಪುಂಡು ಪಂಡಿರು. ನಮ್ಮ ಮನೋವಿಜ್ಞಾನಿಲು ಬೊಕ ಬರವುದ ಬಗೆಟ್ ಎಡಿನ ತಿರಿನಕ್ಲು ಸಮಾಲೋಚನೆ ಮಲ್ತದು 1-5 ಮುಟ್ಟದ ಪ್ರಾಥಮಿಕ, ಆಜಿ ಬೊಕ 7 ಮುಟ್ಟದ ಹಿರಿಯ ಪ್ರಾಥಮಿಕ, ಬೊಕ 8-10 ಮುಟ್ಟದ ಪ್ರೌಢಶಾಲೆ, ಬೊಕ 11-12ನೇ ಕ್ಲಾಸನ್ನು ಪದವಿ ಪೂರ್ವ ಹಂತ ಪಂಡಿದು ವಿಂಗಡ ಮಲ್ತದು ಕಲ್ಪವನ ಪರಿಕಲ್ಪನೆ ಜಾರಿಕನ ತಿತ್ತೇರು. ಕರ್ನಾಟಕದ ಪದವಿ ಪೂರ್ವ ಬರವಗೂ ಐತವೇ ಆಯ್ನ ಅಸ್ತಿತ್ವ ಉಂಡು. ಆಂಡ ಸರ್ಕಾರದ ಇಂಚಿಪದ ನೀತಿಲು ಪದವಿ ಪೂರ್ವ ಬರವನು ಬಲದಾಂತಿನಂಚ ಮಲ್ಪನ ಪ್ರಯತ್ನಗಳು ಉಂಡು. ಆದರ್ಶ ಪದವಿ ಪೂರ್ವ ಕಾಲೇಜು KPSC PM ಶ್ರೀ ಇಂಚಿತ್ತಿನ ಮಾತ ವಿಂಗಡ ಮಲ್ತದೈತದು ಒಂದೆರಡು ಒಂಜಕ್ಕೊಂಜಿ ಸಂಬಂಧನೇ ಇಜ್ಜೊಂದಿನ ಸ್ಥಿತಿ ಉಂಡು ಎಂದು ಪಂಡಿನ ಸಂಘದ ಜಂಟಿ ಕಾರ್ಯಂತಿರು ವಿಠಲ ಇಡೀ ರಾಜ್ಯಡು ಬರೋ ವ್ಯವಸ್ಥೆ ಒಂಜೇ ರೂಪ ಆದು ಪೋಡು ಪನ್ಪ್ರವ ಇಂಕ್ಲಿನ ಬೇಡಿಕೆ ಎಂದು ಪಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಪ್ರಿನ್ಸಿಪಾಲಿಯರ್ನ ಸಂಘದ ಗುರುಕಾರ್ಯ ಡಾಕ್ಟರ್ ನವೀನ್ ಶೆಟ್ಟಿ, ಕಾರ್ಯಂತಿರು ಶೀನಪ್ಪ, ಪಣಂ ಗುರುಕಾರ್ಯ ಸುಚೇತ್ ಸುವರ್ಣ, ದಕ್ಷಿಣ ಕನ್ನಡ ಜಿಲ್ಲಾ ಉಪನ್ಯಾಸಕರನ ಸಂಘದ ಗುರುಕಾರ್ಯ ಹರಿಪ್ರಕಾಶ್ ಸುದ್ದಿಕೂಟುಡಿತ್ತೇರು. ಹೊಸತು ಅಪಾಯಿಂಟ್ಮೆಂಟ್ ಲೆಕ್ಚರರ ನೇಮಕಾತಿ ಆಗುವಾಗ ಮತ್ತು ಹೈಸ್ಕೂಲಲ್ಲಿ ಈಗಾಗಲೇ ಅವರು ಹೈಸ್ಕೂಲಲ್ಲಿ ಹಲವು ವರ್ಷಗಳಿಂದ ಶಿಕ್ಷಕ ವೃತ್ತಿಯನ್ನು ಮಾಡಿಕೊಂಡು ಅವರಿಗೆ ಮೊದಲಿಂದಲೂ ಅವರಿಗೆ PU ಕಾಲೇಜುಗಳಿಗೆ ಅವರನ್ನು ಪದೋನ್ನತಿ ಮಾಡ್ತಿದ್ರು. ಆ ಪದೋನ್ನತಿ ಮಾಡುವ ಸಂದರ್ಭದಲ್ಲಿ ಮತ್ತು ಹೊಸದಾಗಿ ನೇಮಕ ಮಾಡುವಂಥ ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕ ಮಾಡುವಂಥ ಉಪನ್ಯಾಸಕರು ಕಡ್ಡಾಯವಾಗಿ 9, 10, 11, 12 ಕ್ಲಾಸ್ 9, 10ನೇ ತರಗತಿ ಮತ್ತು ಫಸ್ಟ್ PUC ಮತ್ತು ಸೆಕೆಂಡ್ PUCಗೆ ಕಡ್ಡಾಯವಾಗಿ ಕ್ಲಾಸ್ ಮಾಡಬೇಕು ಎಂಬ ಒಂದು ಅಧಿಸೂಚನೆಯನ್ನು ಇವಾಗ ಅವರು ಪ್ರಸ್ತಾವನೆಯಾಗಿ ಸಲ್ಲಿಸಿದ್ದಾರೆ. 7 ದಿನಗಳೊಳಗೆ ಏನಾದರೂ ಅದಕ್ಕೆ ಒಬ್ಜೆಕ್ಷನ್ಸ್ ಇದ್ದರೆ ಸಾರ್ವಜನಿಕರು ಹಾಕ್ಬೋದು, ಶಿಕ್ಷಕರು ಹಾಕ್ಬೋದು, ಎಲ್ಲರೂ ಹಾಕ್ಬೋದು. ಒಂದು ಆಲ್ರೆಡಿ ನಿಮಗೆ ಗೊತ್ತಿದೆ, ಇಡೀ ದೇಶದಲ್ಲಿ ಪದವಿ ಪೂರ್ವ ಶಿಕ್ಷಣ ಎಂಬುದು ಕರ್ನಾಟಕದ ಪದವಿ ಪೂರ್ವ ಶಿಕ್ಷಣಕ್ಕಿರುವಂತಹ ಒಂದು ಆಸ್ಮಿತೆ, ಅಸ್ತಿತ್ವ, ಅದರದ್ದು ಅಷ್ಟು ಜನ ಬೇರೆ ಬೇರೆ ರಾಜ್ಯದ ಶಿಕ್ಷಣ ಸಂಸ್ಥೆಗಳು ಕೂಡ ಕರ್ನಾಟಕದಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಿದೆ. ಪದವಿ ಪೂರ್ವ ಹಂತದ ಶಿಕ್ಷಣದಲ್ಲಿ ಕಾರ್ಯನಿರ್ವಹಿಸ್ತಿದೆ. ಬೇರೆ ಬೇರೆ ರಾಜ್ಯದ ಬೇರೆ ದೇಶದ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಇವತ್ತು ಪದವಿ ಪೂರ್ವ ಶಿಕ್ಷಣವನ್ನು ಪಡೆಯಲಿಕ್ಕೆ ಬರ್ತಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಇವನ್ CET ಕೂಡ ಪ್ರಥಮವಾಗಿ ನಮ್ಮ ಕರ್ನಾಟಕದಲ್ಲೇ ಆಗಿದೆ. ಅದು ಕೂಡ ಪದವಿ ಪೂರ್ವ ಹಂತದ ಶಿಕ್ಷಣದೆಲ್ಲ ಇವಾಗಲೂ ಎಕ್ಸಾಮ್ ನಡೆಸುವಂಥದ್ದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಲ್ಲ. CET ಅದು ಇವಾಗ ಹೈಯರ್ ಎಜುಕೇಷನಲ್ಲಿ ಇದ್ದರೂ ಕೂಡ ಅದರ ಎಕ್ಸಾಮ್ಸನ್ನೆಲ್ಲ ನಡೆಸುವುದು, ಆ ವಿದ್ಯಾರ್ಥಿಗಳನ್ನು ಆ ಪರೀಕ್ಷೆಗೆ ತಯಾರು ಮಾಡಿಸುವಂಥದ್ದು, ಮತ್ತು ಪರೀಕ್ಷೆಯ ಸಂಪೂರ್ಣ ಜವಾಬ್ದಾರಿ ಇರುವುದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಲಿನ ವಿಶ್ವವಿದ್ಯಾನಿಲಯ ಘಟಿಕೋತ್ಸವ ಲೇಸರೆ ಆಳ್ವಾಸ್ ಪ್ರಕೃತಿ ಮರದ ಬೊಕ್ಕ ಯೋಗ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿ ಡಾಕ್ಟರ್ ಪ್ರಣೀಲ್ ರಾಡ್ರಿಗಸ್ ರಡ್ ಪ್ರತಿಷ್ಠಿತ ಬಂಗಾರದ ಪದಕ ಪಡೆದಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಲಿನ ವಿಶ್ವವಿದ್ಯಾನಿಲಯ ಘಟಕೋತ್ಸವ ಲೇಸಡು ಆಳ್ವಾಸ್ ಪ್ರಕೃತಿ ಮರದ ಬೊಕ್ಕ ಯೋಗ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿ ಡಾಕ್ಟರ್ ಪ್ರಣೀಲ್ ರಾಡ್ರಿಗಸ್ ರಡ್ ಪ್ರತಿಷ್ಠಿತ ಬಂಗಾರದ ಪದಕ ಪಡೆದಿದ್ದಾರೆ. ಸುರುತ ವರ್ಷದ್ದು ಆಕೇರಿದ ವರ್ಷ ಮುಟ್ಟ ಭಾರಿ ಎಡ್ಡೆ ಶೈಕ್ಷಣಿಕ ಸಾಧನೆ ದಾಖಲೆ ಮಲ್ತದು ವಿಶ್ವವಿದ್ಯಾನಿಲಯಡು ಸುರುತ ರ್ಯಾಂಕ್ ಪಡೆ ನಡೆದವರ ಸೀತಾರಾಮ್ ಜಿಂದಾಲ್ ಸಂಸ್ಥೆ ಕುರುಪುನ ಸೀತಾರಾಮ್ ಜಿಂದಾಲ್ ಬಂಗಾರದ ಪದಕ ಡಾಕ್ಟರ್ ಪ್ರಣೀಲ್ ರಾಡ್ರಿಗಸ್ ಅವರಿಗೆ ತಿಕ್ಕಿದೆ. ಐದು ಒಟ್ಟಿಗೂ ಆಯುಷ್ ವಿಭಾಗಗಳು ಭಾರಿ ಹೆಚ್ಚ ಮಾರ್ಕ್ಸ್ ದೆತ್ತಿನ ವಿಶ್ವವಿದ್ಯಾನಿಲಯಡು ಸುರುತ ಸ್ಥಾನ ಪಡೆಯಿನ ಸಾಧನೆಗಾದು ಬೊಕ್ಕೊಂಜಿ ಬಂಗಾರದ ಪದಕಲ ಅವರಿಗೆ ಸಂದದಿಲ್ಲ. ರಾಜ್ಯದ ಮುಖ್ಯಮಂತ್ರಿಲಿಡಿದು ಈ ರಡ್ ಪ್ರತಿಷ್ಠಿತ ಬಂಗಾರದ ಪದಕಲೇನು ದೆತೊಂದು ಡಾಕ್ಟರ್ ಪ್ರಣೀಲ್ ಬೊಕ್ಕೊಂಜಿ ಮಹತ್ವದ ಮರ್ಯಾದೆಗೆ ಸಂದಿದ್ದಾರೆ. ಓಡಿಪು ಮೂಲದ ಪ್ರೇಮಿಲ್ ರಾಡ್ರಿಗಸ್ ಬೊಕ್ಕ ಮೆಲ್ವಿನ್ ರಾಡ್ರಿಗಸ್ ಎರ್ನ ಒರಿ ಮಗೆ ಅದಪ್ಪನ ಪ್ರಣೀಲ್ ರಾಡ್ರಿಗಸ್ ಇತ್ತೆ ಬೆಂಗಳೂರು ಬಾಪು ಭವನದ ರಾಷ್ಟ್ರೀಯ ಪ್ರಕೃತಿ ಮರದ ಸಂಸ್ಥೆಯಲ್ಲಿ ಡಾಕ್ಟರ್ ಆದ ಸೇವೆ ಸಂದಾವನು. ಈ ಅಪೂರ್ವದ ಸಾಧನೆಗಾದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಡಾಕ್ಟರ್ ಎಂ ಮೋಹನ್ ಆಳ್ವ, ವಿವೇಕ್ ಆಳ್ವ, ಕಾಲೇಜದ ಪ್ರಿನ್ಸಿಪಾಲ್ ಡಾಕ್ಟರ್ ವನಿತಾ ಶೆಟ್ಟಿ ಬೊಕ್ಕ ಬರೋ ಕಲ್ಪವನಕ್ಲು ಮೆಚ್ಚುಗೆ ಸಂದಾದಿರು. ಎಜುಕಾರಣ್ಯ ಎಜುಕೇಷನಲ್ ಬೊಕ್ಕ ಚಾರಿಟೇಬಲ್ ಟ್ರಸ್ಟ್ ಕುಡ್ಲದ ನಿಲಿಟ್ಟು ಹಿರಿಯ ವಾರ್ತಮಾನಿ ಗುರುವಪ್ಪ NT ಬಾರೆಪುಣಿಯರ್ನ ನಿಂಪುಗಾದು ದತ್ತಿ ನಿಧಿ ಕೊರ್ಪುನ ಕಾರ್ಯಕ್ರಮ ಜೂನ್ 26 ಕಾಂಡೆ 11 ಗಂಟೆಗೆ ಕುಡ್ಲದ ಪ್ರೆಸ್ ಕ್ಲಬ್ ನಡಪೆರೆ ಉಂಡು ಟ್ರಸ್ಟ್ ಗುರುಕಾರ್ಯರು ಮೋಹನ್ ದಾಸ್ ಮರಕಡ ಪಂತೇರು. ಎಜುಕಾರಣ್ಯ ಎಜುಕೇಷನಲ್ ಬೊಕ್ಕ ಚಾರಿಟೇಬಲ್ ಟ್ರಸ್ಟ್ ಕುಡ್ಲದ ಗುರುಕಾರ್ಯರು ಮೋಹನ್ ದಾಸ್ ಮರಕಡ ಕುಡ್ಲಡ್ ಸುದ್ದಿಕೂಟುಡು ಪಾತಿರ್ದು ಟ್ರಸ್ಟ್ದ ನಿಲಿಡು ಹಿರಿಯ ವಾರ್ತಮಾನಿ ಗುರುವಪ್ಪ NT ಬಾರೆಪುಣಿಯರ್ನ ನಿಂಪುಗಾದು ದತ್ತಿ ನಿಧಿ ಕುರುಪುನ ಕಾರ್ಯಕ್ರಮ ಜೂನ್ 26 ಕಾಂಡೆ 11 ಗಂಟೆಗೆ ಕೂಡಲ ಪ್ರೆಸ್ ಕ್ಲಬ್ ಸಭಾಂಗಣ ದಿವಂದು ಪಂಡೇರು.
ಕರಿನ ವರ್ಷ ಕುಡ್ಲದ ತ್ರಿಷಾ ಕಾಲೇಜಿದ ಧೃತಿ ಕುಂಜತ್ತ ಬೈಲು ಬೊಕ್ಕ ಕೆನರಾ ಕಾಲೇಜಿದ ಮೇಘ ಸಜಿಪ ಮುಕ್ಲೆಗೆ ದತ್ತಿ ನಿಧಿ ಕೊಡ್ತುಂಡು. ಈ ಸರ್ತಿ ಈ ಇರುವೆರಿಗ್ಲ ದತ್ತಿ ನಿಧಿ ದುಂಬರಿಪಿನತ ಒಟ್ಟುಗು ಸೈಂಟ್ ಅಲೋಷಿಯಸ್ ಕಾಲೇಜಿದ BCA ಕಲ್ಪನಾ ತ್ರಿಷಾ ಪಚ್ಚನಾಡಿ, ಕೆನರಾ ಕಾಲೇಜಿದ ಶ್ರೀಜಾ ಶೆಟ್ಟಿ, BC ರೋಡ್ದ ಶೋಭಿತಾ, ದಡ್ಡಲಕ್ಕಾಡು ಶಾಲೆದ ಪ್ರಾಪ್ತಿ, ಕಲ್ಲಡ್ಕ ಶ್ರೀರಾಮ ಪದವಿ ಪೂರ್ವ ಕಾಲೇಜಿದ ಶ್ರೀಯ ಬೊಕ್ಕ ವಾಮದ ಪದವು ಸರಕಾರಿ ಪದವಿ ಪೂರ್ವ ಕಾಲೇಜಿದ ರಶ್ಮಿತ್ ಮುಕ್ಲೆಗೆ ಕೊರ್ಪುಣುಂದು ಆರು ಪಂಡೇರು. ವರ್ಷವು ಸುಮಾರು 8 ಲಕ್ಷ ರೂಪಾಯಿನ ಜೋಕ್ಲೆಗ್ ಬರೋ ಕಲ್ಪೆರೆಗಾದ ಖರ್ಚು ಮಲ್ತಂದುಂಡು. ಈ ಸರ್ತಿ ಒಟ್ಟು 1 ಲಕ್ಷ ರೂಪಾಯಿನ ದತ್ತಿ ನಿಧಿ ಆದ ಕೊರೊಂದುಂಡು. ಕಾರ್ಯಕ್ರಮ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ UT ಖಾದರ್, ಉದ್ಯಮಿ ರಾಧಾಕೃಷ್ಣ ಉಮಿಯ, ಕುಡ್ಲ ನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರ ಸದಾಶಿವ ಉಳ್ಳಾಲ ಪಾಲ್ದೆತೊಂದಿರು. ಬಾರೆಪುಣಿ ದತ್ತಿ ನಿಧಿಕ್ ಸಾಕಾರ ಕೊರ್ಪನಕ್ಲು 990111 ಈ ಮೊಬೈಲ್ ನಂಬರ್ಗೂ ತೆರಿಪಾವಲಿಂದು ಎಜುಕಾರಣ್ಯ ಎಜುಕೇಷನಲ್ ಬೊಕ್ಕ ಚಾರಿಟೇಬಲ್ ಟ್ರಸ್ಟ್ ಗುರುಕಾರ್ಯರು ಮೋಹನ್ ದಾಸ್ ಮರಕಡ ಪಂಡಿರು. ಟ್ರಸ್ಟ್ದ ಪ್ರಧಾನ ಕಾರ್ಯಂತರು ರಮೇಶ್ ಶೆಟ್ಟಿ ವಿವೇಕನಗರ, ಟ್ರಸ್ಟಿಲೈನ ಪ್ರಶಾಂತ್ ಅಬ್ಬೊಟ್ಟು, ದಿನೇಶ್ ನಾಯ್ಕ, ಬಾರೆಪುಣಿಯರಿಗೂ ಮುಟ್ಟದಾರಾದಿತ್ಯನ ನವೀನ್ LR ಗಾಂಧಿನಗರ, ವಿದ್ಯಾರ್ಥಿನಿಯರು ತ್ರಿಷಾ ಶೆಟ್ಟಿ ಅಬ್ಬೊಟ್ಟು, ಮೇಘ ಸಜಿಪ ಸುದ್ದಿ ಕೂಟುಟಿತ್ತೀರು. ನಾಳೆಲ್ಲ ನಾಳಿದ್ದು ಜೂನ್ 26ರಂದು ದಿವಂಗತ ಬಾಳೆಪುಣಿಯವರ ಸ್ಮರಣಾರ್ಥ ನಾವು ದತ್ತಿ ನಿಧಿ ಪ್ರತಿಭಾ ಪುರಸ್ಕಾರವನ್ನು ನೀಡಲಿಕ್ಕಿದ್ದೇವೆ. ಕಳೆದ ವರ್ಷ 2 ವಿದ್ಯಾರ್ಥಿಗಳಿಗೆ ನೀಡಿದ್ದು, ಅದರಲ್ಲಿ ಒಬ್ಬರು ಇಲ್ಲಿ ಉಪಸ್ಥಿತರಿದ್ದಾರೆ ಮೇಘ, ಇನ್ನೊಬ್ಬರು ತ್ರಿಷಾ ಕಾಲೇಜಿನ ಧೃತಿ ಕುಂಜತ್ ಬೈಲ್. ಇವರು ಪ್ರಥಮ ವರ್ಷದ BCA ಈ ಬಾರಿ ಕಲಿತಾ ಇದ್ದಾರೆ, ಮುಂದಿನ ವರ್ಷ ದ್ವಿತೀಯ ವರ್ಷಕ್ಕೆ ಕಾಲಿಡಲಿಕ್ಕಿದ್ದಾರೆ. ಕಳೆದ ವರ್ಷ 2 ನೀಡಿದ್ದು, ಈ ವರ್ಷ 6 ಮಂದಿಗೆ ಹೆಚ್ಚುವರಿ ಅಂದರೆ ಒಟ್ಟು 8 ಮಂದಿಗೆ ನಾವು ನೀಡಲಿಕ್ಕಿದ್ದೇವೆ. ಅದರಲ್ಲಿ ಸಂತ ಅಲೋಷಿಯಸ್ ಕಾಲೇಜಿನ BCA ವಿದ್ಯಾರ್ಥಿನಿ ತ್ರಿಷಾ ಪಚ್ಚನಾಡಿ, ಕೆನರಾ ಕಾಲೇಜಿನ ಶ್ರೀಜಾ ಶೆಟ್ಟಿ, BC ರೋಡ್ನ ಶೋಭಿತಾ, ದಡ್ಡಲಕಾಡು ಶಾಲೆಯ ಪ್ರಾಪ್ತಿ, ಕಲ್ಲಡ್ಕ ಶ್ರೀರಾಮ ಪದವಿ ಪೂರ್ವ ಕಾಲೇಜಿನ ಶ್ರೇಯ, ವಾಮದ ಬದವು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಶ್ಮಿತ್. ಇವರಿಗೆ ಒಟ್ಟು 1.5 ಲಕ್ಷ ರೂಪಾಯಿಯ ದತ್ತಿ ನಿಧಿಯನ್ನು ನಾವು ನೀಡಲಿಕ್ಕಿದ್ದೇವೆ. ಇವರೆಲ್ಲರ ಒಟ್ಟು ಕಲಿಕಾ ವೆಚ್ಚ ಸುಮಾರು 4 ಲಕ್ಷದಷ್ಟು ನಮಗೆ ಬರಲಿಕ್ಕಿದೆ. ಆದರೂ ನಾವು ನಾಡಿದ್ದು ಒಂದು ಹಂತದಲ್ಲಿ ಬಾಳೆಪುಣಿಯವರ ಹೆಸರಿನಲ್ಲಿ ಅವರಿಗೆ ನೀಡಲಿಕ್ಕಿದೆ. ಮತ್ತು ಉಳಿದ 2ನೇ ಕಂತನ್ನು ಅವರಿಗೆ ಇನ್ಸ್ಟಾಲ್ಮೆಂಟಲ್ಲಿ ನಾವು ಅವರಿಗೆ ಕೊಡ್ತಾ ಇದ್ದೇವೆ. ಒಡಿಪು ಜಿಲ್ಲೆದ ಮಹಿಳಾ ಸಹಕಾರ ಸಂಘಗಳ ಗುರುಕಾರ್ಯರು ಆಡಳಿತ ಮಂಡಳಿ ಸದಸ್ಯರು ಬೊಕ್ಕ ಮುಖ್ಯ ಕಾರ್ಯತ್ವವನ್ನು ಅಧಿಕಾರಿಗಳಿಗೆ ಆಡಳಿತವನ್ನು ಬಗೆಗೆ ವಿಶೇಷ ತರಬೇತಿ ಕಾರ್ಯಕ್ರಮ ನಡೆಪಾದಿರು. ಬೆಂಗಳೂರದ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಒಡಿಪು ಜಿಲ್ಲಾ ಸಹಕಾರ ಯೂನಿಯನ್ ಬೊಕ್ಕ ಸಹಕಾರ ಇಲಾಖೆದ ಒಟ್ಟು ಸೇರಿಗಡೆ ಒಡಿಪು ಜಿಲ್ಲೆದ ಮಹಿಳಾ ಸಹಕಾರ ಸಂಘಗಳ ಗುರುಕಾರ್ಯರು ಆಡಳಿತ ಮಂಡಳಿ ಸದಸ್ಯರು ಬೊಕ್ಕ ಮುಖ್ಯ ಕಾರ್ಯತ್ವವನ್ನು ಅಧಿಕಾರಿಗಳಿಗೆ ಆಡಳಿತತ್ವವನ್ನು ಬಗೆಗೆ ವಿಶೇಷ ತರಬೇತಿ ಕಾರ್ಯಕ್ರಮ ಅಟ್ಟಡ ಮಲ್ತಿದ್ದಾರೆ. ಬಡಗಬೊಟ್ಟು ಸೊಸೈಟಿದ ಜಗನ್ನಾಥ ಸಭಾಭವನಡು ಬುಧವಾರ ನಡಪಾಯಿನ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಒಡಿಪು ಜಿಲ್ಲಾ ಸಹಕಾರಿ ಯೂನಿಯನ್ ಗುರುಕಾರ್ಯರು ಜಯಕರ ಶೆಟ್ಟಿ ಇಂದ್ರಾಳಿ ಉದ್ದೀಪನ ಮಲ್ತೇರು. ಜಯಕರ ಶೆಟ್ಟಿ ಪಾತೆರ್ದು ಸಹಕಾರಿ ಕ್ಷೇತ್ರದ ಬುಡಂದೆ ಬುಲೆಚ್ಚಿಲಿಗೆ ತರಬೇತಿ ಬಾರಿ ಅಗತ್ಯ ಆದುಂಡು. ಈ ದಿಟ್ಟಿಡು ಜಿಲ್ಲಾ ಸಹಕಾರಿ ಯೂನಿಯನ್ ದನ್ನಿಲೇಟು ಜಿಲ್ಲೆಡು ಮಾತಾ ವರ್ಗುಲಿನ ಸಹಕಾರಿಗಳಿಗೆ ಬುಡಂದೆ ತರಬೇತಿ ಕೊರ್ಪುನ ಕಾರ್ಯಕ್ರಮ ಅದ್ದಿಯೊಂದುಂಡು ಪಂಡಿರು. ಸಹಕಾರಿ ಯೂನಿಯನ್ ನಿರ್ದೇಶಕರಾಯಿನ ಗಂಗಾಧರ ಶೆಟ್ಟಿ, ಹರೀಶ್ ಕಿಣಿ ಅಲೆವರು, ಸುಧೀರ್ ವೈ, ಹಿರಿಯ ಉಪನ್ಯಾಸಕರು ಬಿಂದು ನಾಯರ್ ಉದ್ದೀಪನ ಕಾರ್ಯಕ್ರಮ ಮುಟ್ಟಿದ್ದೇರು. ಎಲ್ಲ ವರ್ಗದ ಸಹಕಾರಿಗಳಿಗೆ ತರಬೇತಿ ಅಗತ್ಯವಿದೆಯಾ? ಇದೆಯಾ? ನಿಮ್ಮ ಪ್ರಶ್ನೆ ಇದೆ, ಖಂಡಿತವಾಗಿಯೂ ಇದೆ. ನಾನು ಯಾವತ್ತೂ ಹೇಳುವ ಮಾತು, 1 ವರ್ಷದ ತರಬೇತಿಗೆ ಒಂದು ಹೂವಿನ ಗಿಡ ನೆಡಬೇಕಂತೆ, 10 ವರ್ಷದ ತರಬೇತಿಗೆ ಒಂದು ಹಣ್ಣಿನ ಗಿಡ ನೆಡಬೇಕಂತೆ. ನಮಗೆ ನಿರಂತರವಾದ ತರಬೇತಿದ್ರೆ ನಾವು ಜ್ಞಾನದ ಬೀಜವನ್ನು ಪಡ್ಕೊಳ್ಬೇಕಂತೆ. ಇವತ್ತು ಜ್ಞಾನದ ಬೀಜ ನೀಡಲಿಕ್ಕೆ ಬಿಂದು ನಾಯನವರು ಒಳ್ಳೆಯ ವಾಗ್ಮಿ. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಒಂದು ಜ್ಞಾನಕೋಶ ಅಂತ ಹೇಳ್ತೇವೆ. ಯಾಕಂದ್ರೆ ಯಾವುದೇ ವಿಚಾರ ಇದು ನಾವು ಅವು ಭಾಷಣ ಮಾಡುವುದಿಲ್ಲ. ನಿಮ್ಮ ದಿನನಿತ್ಯದ ವ್ಯವಹಾರಿಕ ಜೀವನದಲ್ಲಿ ಸಹಕಾರಿ ಸಂಸ್ಥೆಯಲ್ಲಿ ಅದು ಆಡಳಿತ ಮಂಡಳಿ ಸದಸ್ಯರಾಗಿರ್ಬೋದು ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ಬೋದು, ನಿಮಗೆ ಏನೆಲ್ಲ ಸಮಸ್ಯೆ ಬಂದಿದೆ, ಅದಕ್ಕೆ ಯಾವ ರೀತಿಯಲ್ಲಿ ಪರಿಹಾರ ಎನ್ನುವಂಥದ್ದು ಒಂದು ರೀತಿಯ ಸಂವಾದ ಆಗಬೇಕು. ಪೊಂಜುಗಳ ರಕ್ಷಣದ ದಿಟ್ಟಿಡು ಕೂಡಲದ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಬೊಕ್ಕ ಲೋಬೋ ಫೌಂಡೇಶನ್ದ ಕೂಡು ನಿಟ್ಟಿಟ್ಟು ಜುಲೈ ತಿಂಗಳು ಇಡೀ ಕೂಡಲದ ಬೇತೆ ಬೇತೆ ಹೋಬಳಿ ಮಟ್ಟದ ಶಾಲೆಲೆರಡು ಬಾಲಿಕಾ ಜಾಗೃತಿ ಅಭಿಯಾನ ದಿವೊಂದುಂಡು. ಕೂಡಲದ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ದ ಕಾರ್ಯಂತರು ಹನೀಶಾ ಸವಾದ್ ಕೂಡ್ಲಾಡು ಸುದ್ದಿ ಕೂಟುಡು ಪಾತಿರ್ದು
ಪೊಂಜೋಗಿನ ರಕ್ಷಣೆದ ದಿಟ್ಟಿಡು ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಬೊಕ ಲೋಬೋ ಫೌಂಡೇಶನ್ದ ಕೂಡು ನೆಲೆಟ್ಟು ಜುಲೈ ತಿಂಗಳು ಇಡೀ ಕುಡ್ಲದ ಬೇತೆ ಬೇತೆ ಹೋಬಳಿ ಮಟ್ಟದ ಶಾಲೆಲೆಡು ಬಾಲಿಕಾ ಜಾಗೃತಿ ಅಭಿಯಾನ ದಿವಂದುಂಡು. ಈ ಅಭಿಯಾನೋಡದು ಪೊಂಜೋಕ್ಲೆಗ್ ಆರೋಗ್ಯ, ಬರವು, ಕಾನೂನು ತಿಳುವಳಿಕೆ ಇಂಚ ಬೇತೆ ಬೇತೆ ವಿಷಯನ ಬಗೆಟ್ ಇಡೀ ಮಾಹಿತಿ ಬೊಕ ಮಾರ್ಗದರ್ಶನ ಕೊರ್ಪುಣು ಪಂಡೇರು. ನಮ್ಮ ಪೊಂಜಿನಕ್ಲಿನ ಜಾಗೃತಿದ ಸಾಧಿಟ್ಟು ದುಂಬು ನಡಪಾಗ ಪನ್ಪುನ ಉದ್ದೇಶದೊಟ್ಟುಗು ನಡತೊಂದುಪುನ ಈ ಅಭಿಯಾನ ಸಮಾಜೋಡು ಎಡ್ಡೆ ಬದಲಾವಣೆಗೆ ಕಾರಣ ಆಪುನ ಅಂದಾಜು ಉಂಡು ಹನೀಶಾ ಸವಾದ್ ಪಂಡೇರು. ಸಮಾಜ ಕಾರ್ಯ ಬೊಕ್ಕ ಬರವುದ ಬಗೆಟ್ ಎಡೆನ ತೆರಿನ ಡಾಕ್ಟರ್ ಅನುರಾಧ ಶೆಟ್ಟಿ ಪಾತೆಟ್ ಜೋಕ್ಲೆಗ್ ನಮ್ಮ ಜ್ಞಾನ, ಮಾಹಿತಿ ಬೊಕ್ಕ ಬೇತೆ ಬೇತೆ ವಿಚಾರಣಿನ ಬಗೆಟ್ ಜಾಗೃತಿ ಮೂಡಾನಗ ಅಕ್ಲಿನ ರಕ್ಷಣೆ ಮಲ್ತೊನ್ನೆರೆ ಸಾಧ್ಯ ಅಂತ ಪಂಡೇರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ಯಾನಲ್ ವಕೀಲರು ಮಾನಸ ಹೆಗ್ಡೆ, ಲೋಬೋ ಫೌಂಡೇಶನ್ ಸ್ಥಾಪಕರು ಜಾನ್ ವಿಲ್ಸನ್ ಲೋಬೋ, ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಕ ಗುರುಕಾರ್ಯರು ಡಾಕ್ಟರ್ ಸಂಸದ್ ಕುಂಜತ್ತಬೈಲ್ ಸುದ್ದಿ ಕುಟುಡಿದ್ದೇರು. ಹೆಣ್ಣು ಮಕ್ಕಳ ಆರೋಗ್ಯ, ಶಿಕ್ಷಣ, ಸುರಕ್ಷತೆ ಹಾಗೂ ಮಾನಸಿಕ ಸ್ಥೈರ್ಯಕ್ಕೆ ಸಂಬಂಧಿಸಿದ ಸವಾಲುಗಳು ದಿನದಿನಕ್ಕೆ ಹೆಚ್ಚಾಗುತ್ತಿದೆ. ಬಾಲ್ಯ ವಿವಾಹ, ಲೈಂಗಿಕ ದೌರ್ಜನ್ಯ, ಸೈಬರ್ ಅಪರಾಧಗಳು, ಪ್ರೀತಿ ಪ್ರೇಮದ ವಂಚನೆಯಲ್ಲಿ ನಡೆಯುತ್ತಿರುವ ಪರೀಕ್ಷಾ ಒತ್ತಡದಿಂದ ಉಂಟಾಗುವ ಆತ್ಮಹತ್ಯೆಗಳು ಹಾಗೂ ವಿವಿಧ ರೀತಿಯ ಶೋಷಣೆಯಿಂದ ಮಕ್ಕಳನ್ನು ರಕ್ಷಿಸುವ ಅಗತ್ಯ ಅತ್ಯಂತ ಮಹತ್ವವಾದ ಕಾರ್ಯವಾಗಿದೆ ಇಂದಿನ ಪ್ರಸ್ತುತ ಸನ್ನಿವೇಶದಲ್ಲಿ. ಈ ಹಿನ್ನೆಲೆಯಲ್ಲಿ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಹಾಗೂ ಲೋಬೋ ಫೌಂಡೇಶನ್ ರಿಜಿಸ್ಟರ್ಡ್ ಜಂಟಿ ಆಶ್ರಯದಲ್ಲಿ ಜುಲೈ ತಿಂಗಳ ಪೂರ್ತಿ ಮಂಗಳೂರಿನ ವಿವಿಧ ಹೋಬಳಿ ಮಟ್ಟದಲ್ಲಿ ಬರುವಂಥ ಶಾಲೆಗಳಲ್ಲಿ ಬಾಲಿಕಾ ಜಾಗೃತಿ ಅಭಿಯಾನವನ್ನು ನಾವು ಹಮ್ಮಿಕೊಳ್ಳಲು ನಿರ್ಧರಿಸಿದ್ದೇವೆ. ಈ ಅಭಿಯಾನದ ಮೂಲಕ ಹೆಣ್ಣು ಮಕ್ಕಳಿಗೆ ಆರೋಗ್ಯ, ಶಿಕ್ಷಣ, ಕಾನೂನಿನ ಅರಿವು, ವ್ಯಕ್ತಿತ್ವ ವಿಕಾಸ, ಆತ್ಮವಿಶ್ವಾಸ, ಸೈಬರ್ ಸುರಕ್ಷತೆ ಹಾಗೂ ಜೀವನ ಕೌಶಲ್ಯಗಳ ಕುರಿತು ಸಮಗ್ರ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ನೀಡಲಾಗುವುದು. ಶಬರಿಮಲೆ ಭಕ್ತರಿಗೆ ಸರಿಯಾಯಿನ ಮೂಲ ಸೌಕರ್ಯ ಮಲ್ತುಕೊರಡು ಶಬರಿಮಲೆ ಸೇರಿದ ದೇವಸ್ಥಾನ ನಡತೊಂದುಪ್ಪುನ ಹಗರಣ ಬಗೆಟ್ ಸಿಬಿಐ ತನಿಖೆಗೆ ಕೇರಳ ಸರ್ಕಾರ ತಯಾರು ಪೋಡುಂದು ಅಖಂಡ ಭಾರತ ಸನಾತನ ಸಂತ ಸಮಿತಿ ಕೇರಳ ರಾಜ್ಯಪಾಲರಿಗೆ ಒತ್ತಾಯ ಮಲ್ತುಂಡು. ಶಬರಿಮಲೆ ಭಕ್ತರಿಗೆ ಸರಿಯಾಯಿನ ಮೂಲ ಸೌಕರ್ಯ ಮಲ್ತುಕೊರಡು ದೇವಸ್ಥಾನದಲ್ಲಿನ ಆಡಳಿತ ಸಮಿತಿ ನಡತೊಂದುಪ್ಪುನ ಭ್ರಷ್ಟಾಚಾರ ಬೊಕ ಶಬರಿಮಲೆ ಬಂಗಾರದ ಹಗರಣ ಬಗೆಟ್ ಇಡೀ ಸಿಬಿಐ ತನಿಖೆಗೆ ಕೇರಳ ಸರ್ಕಾರ ತಯಾರಾವೊಂದು ಅಖಂಡ ಭಾರತ ಸನಾತನ ಸಂತ ಸಮಿತಿ ಒತ್ತಾಯ ಮಲ್ತದಂಡ. ಕುಡಲ ಓಂ ಮಠದ ಶ್ರೀ ಮಹಾಮಂಡಲೇಶ್ವರ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ ದುಂಬಾಳತಿಡೆ ಸಮಿತಿದ ಕೂಟ ಒಂಜಿ ಕೇರಳದ ರಾಜ್ಯಪಾಲರು ರಾಜೇಂದ್ರ ವಿಶ್ವನಾಥ ಆರ್ಲೇಕರ್, ಕೇರಳದ ಗೃಹ ಮಂತ್ರಿ, ಸಾರಿಗೆ ಮಂತ್ರಿ ಬೊಕ್ಕ ದೇವಸ್ವಂ ಮಂಡಳಿ ಮಂತ್ರಿಯರಿನ ತೂದು ಈ ಬಗೆಟ್ ಭಿನ್ನೈತೊಂದು ಓಲೆ ಕೊರಿಯರು. ದೇವಸ್ಥಾನಲೆಗ್ ಅಧಿಕಾರಲೇನ ದೀನಗ ಹಿಂದೂ ದೇವಿಯರಡ ನಂಬಿಕೆ ಇಜ್ಜಂದಿನಕ್ಲಿನ ಒವ್ವೇ ಕಾರಣಗಳ ದೀಯರ ಬಲ್ಲಿ. ಶಬರಿಮಲೆಗೆ ಬರ್ಪನ ಮಾತಾ ಅಯ್ಯಪ್ಪ ಭಕ್ತರಿಗೆ ಸರಕಾರಿ ಬಸ್ಲೆಡ್ ಧರ್ಮಗೂ ಪ್ರಯಾಣ ವ್ಯವಸ್ಥೆ ಮಲ್ತು ಕೊರಪನ ಬಗೆಟ್ಲ ಸರ್ಕಾರ ಚಿಂತನೆ ನಡಪಾವಡೊಂದು ಸಂತೆರ್ನ ಕೂಟ ಒತ್ತಾಯ ಮಲ್ತಂಡು. ಸಂತ ಸಮಿತಿದ ಜೊತೆಗುರ್ಕಾರ್ದಿ ಮಾತಾ ಶ್ರೀ ಓಂ ಶ್ರೀ ಶಿವಜ್ಞಾನಮಯಿ ಸರಸ್ವತಿ ರಾಷ್ಟ್ರೀಯ ಒತ್ತುಗುರ್ಕಾರ್ಯರು ಶ್ರೀ ರಾಜೇಶನಾಥ ಸ್ವಾಮೀಜಿ ಕೂಟುಡಿದ್ದೇರು. 10 ಬುಕ್ 12ನೇ ಕ್ಲಾಸ್ ಪರೀಕ್ಷೆಡು 90% ಮಾರ್ಕ್ಸ್ ದೆತ್ತಿನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ದ ಬಿರ್ಸೇರ್ ಜೋಕ್ಲೆಗ್ ಮೆಚ್ಚುಗೆ ಸಂದಾವನ ಲೇಸ್ ಜೂನ್ 26 ಓಡಿಪು ಶ್ರೀಕೃಷ್ಣ ಮಠದ ಅಂಗನೋಡು ನಡಪೆರೆ ಉಂಡುದು ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಜಿಲ್ಲಾ ಕಮಿಷನರ್ ಜಯಕರ ಶೆಟ್ಟಿ ಇಂದ್ರಾಳಿ ಪಂತೇರು. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಜಿಲ್ಲಾ ಕಮಿಷನರ್ ಜಯಕರ ಶೆಟ್ಟಿ ಇಂದ್ರಾಳಿ ಓಡಿಪುಡು ಸುದ್ದಿಕೂಟುಡು ಮಾಹಿತಿ ಕೊರದು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ಓಡಿಪು ಬುಕ್ಕ ಪರ್ಯಾಯ ಶಿರೂರು ಮಠದ ನೆಲೆಟ್ 10 ಬುಕ್ಕ 12ನೇ ಕ್ಲಾಸ್ ಪರೀಕ್ಷೆಡು 90% ಮಾರ್ಕ್ಸ್ ದೆತ್ತಿನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ದ ಬಿರ್ಸೇರ್ ಜೋಕ್ಲೆಗ್ ಮೆಚ್ಚುಗೆ ಸಂದಾವನ ಲೇಸ್ ಜೂನ್ 26 ಓಡಿಪು ಶ್ರೀಕೃಷ್ಣ ಮಠದ ಅಂಗನೋಡು ನಡಪೆರೆ ಉಂಡು ಪಂಡೇರು. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಓಡಿಪು ಜಿಲ್ಲಾ ಸಂಸ್ಥೆ ಕರೆನ 7ನೇ ವರ್ಷಲೆಡುತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ರೋವರ್ಸ್ ರೇಂಜರ್ಸ್ ಬಿರ್ಸೇರ್ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊರ್ಪುನ ಕಾರ್ಯಕ್ರಮ ನಡಪಾವೊಂದು ಬೈದಿದೆ. ಈ ಸರ್ತಿ 1200 ಜೋಕ್ಲೆಗ್ ಪ್ರತಿಭಾ ಪುರಸ್ಕಾರ ಕೊರ್ಪುನು. ಪ್ರಶಸ್ತಿ ಓಲೆ ಬೊಕ್ಕ 1,000 ರೂಪಾಯಿ ಪುರಸ್ಕಾರ ಒಪ್ಪುಂಡು. ಪರ್ಯಾಯ ಪೀಠಾಧೀಶರು ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದಿರ್ನ ಆಶೀರ್ವಾದದ ಒಟ್ಟುಗೂ ಮಾತಾ ವಿದ್ಯಾರ್ಥಿಗಳಿಗೆ ಮರ್ಯಾದೆ ಮಲ್ಕೊಂಡು ಬಿನ್ನೆರಾದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಯುಟಿ ಖಾದರ್ ಪಾಲ್ದು ತುನ್ವಿರಿಂದ ಜಯಕರ್ ಶೆಟ್ಟಿ ಇಂದ್ರಾಳಿ ಪಂಡೇರು. ಜಿಲ್ಲಾ ಗೈಡ್ ಕಮಿಷನರ್ ಜ್ಯೋತಿ ಜೆ ಪೈ, ಜಿಲ್ಲಾ ಕಾರ್ಯಂತಿರು ಆನಂದ ಬಿ ಅಡಿಗ ಸುದ್ದಿಕೂಟುಡಿದ್ದೇರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಸಂಸ್ಥೆಯು ಕಳೆದ ಸುಮಾರು 7-8 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಭಾರತ್ ಸ್ಕೌಟ್ಸ್ ಅಲ್ಲಿ ತಮ್ಮನ್ನು ತೊಡಗಿಸಿಕೊಂಡು 90ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಸ್ಕೌಟ್ಸ್, ಗೈಡ್ಸ್, ರೋವರ್ಸ್, ರೇಂಜರ್ಸ್ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವಂತ ಈ ಕಾರ್ಯಕ್ರಮ ನಿರಂತರವಾಗಿ ಆಗ್ತಾ ಇದೆ.
ನಮ್ಮ ಕರ್ನಾಟಕ ರಾಜ್ಯ ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಮುಖ್ಯ ಆಯುಕ್ತಕರಾದ PGR ಸಿಂಧ್ಯರವರ ಮಾರ್ಗದರ್ಶನದಲ್ಲಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಉಡುಪಿಯ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಸಾನ್ನಿಧ್ಯದಲ್ಲಿ ಪರ್ಯಾಯ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮವನ್ನು ಮಾಡುವ ಮುಖ್ಯ ಉದ್ದೇಶ ಅಂದರೆ ವಿದ್ಯಾರ್ಥಿಗಳು ಶಾಲೆಯ 4 ಗೋಡೆಗಳ ಮಧ್ಯೆ ಪಾಠ ಪ್ರವಚನ ಕಲಿಯುವುದರ ಜೊತೆಗೆ ಸ್ಕೌಟ್ಸ್ ಗೈಡ್ಸ್ ಎನ್ನುವಂತಹ ಸೇವಾ ಸಂಸ್ಥೆಗೆ ಸೇರಿಕೊಂಡು ತಮ್ಮ ಸರ್ವತೋಮುಖ ಬೆಳವಣಿಗೆಯೊಂದಿಗೆ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆಯಲು ಸಾಧ್ಯ. ಅದಲ್ಲದೆ ರಾಜ್ಯದಲ್ಲಿ 10ರ ಒಳಗಿನ ರ್ಯಾಂಕ್ ಪಡೆಯಲು ಸಾಧ್ಯ ಎನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ ಎಂಬ ಉದ್ದೇಶದಿಂದ ಇಂಥ ವಿಶೇಷ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಉಡುಪಿಯಲ್ಲಿ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಕುಡ್ಲದ ವಿಶ್ವ ಬಿಲ್ಲವ ಮಹಿಳಾ ಸಂಘ ಕುದ್ರೋಳಿ ದೇವಸ್ಥಾನ ಹೊಂದಿತ್ತ ಆಜನೇ ವರ್ಷದ ಕಾರ್ಯಕ್ರಮ ಚೈತನ್ಯ 2025 ಜೂನ್ 28 ಆಯ್ತಾರ ಕಾಂಡೆ ಒರಂಬರಡಿದು ಬಯ್ಯ 4 ಮುಟ್ಟ ಕುಡ್ಲ ಕೊಡಿಯಲ್ ಬೈಲ್ದ ಹೋಟೆಲ್ ದೀಪ ಕಂಪರ್ಟ್ ಸಭಾಂಗಣೋಡು ನಡಪಡು. ವಿಶ್ವ ಬಿಲ್ಲವ ಮಹಿಳಾ ಸಂಘದ ಗುರ್ಕಾರ್ದಿ ಊರ್ಮಿಳಾ ರಮೇಶ್ ಕುಮಾರ್ ಗುರ್ಕಾರ್ಮಿಳು ಡಾಕ್ಟರ್ ನಿಷ್ಮಾ ಪ್ರತಿಮ್ ರಾಜ್ ಕೋಟ್ಯಾನ್ ಲೇಸ್ ಉದಿಪನ ಮಲ್ಪುವೆರು. ವಕೀಲರು ಅಶ್ವಿನಿ ಸುವರ್ಣ ಮಲ್ಲಬಿನ್ನೆರಾದ ಪುಯರು ಡಾಕ್ಟರ್ ಪ್ರತೀಕ್ಷಾ ಡಿ ಮೇರೆಗೆ ಸಮ್ಮಾನದ ಮರ್ಯಾದೆ ಮಲ್ಪೊಂಡು ಸಲಹೆಗಾರರು KA ರೋಹಿಣಿ ಪ್ರಕಟಣೆ ತೆರಿಪಾದಿರು. ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇಲು.